ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಆ್ಯಂಡ್ ರೆಸಿಪಿ ಕನ್ನಡ ಬ್ಲಾಗ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೋತಾ ಇದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, ಈಗ ಹೊಸ ಸುದ್ದಿ ಅಂತಂದರೆ ಮತ್ತೆ ಇಂಡಿಯಾಗೆ ಹೊಸ ವೈರಸ್, ಹೊಸ ತಳಿ, ಕರೋನಾದ ಹೊಸ ತಳಿ ಎಂಟ್ರಿ ಕೊಡ್ತಾ ಇದೆ, ಒಮಿಕ್ರಾನ್ ಅಂತ ಹೇಳಿಕೊಂಡು. ಸೊ ಅದು ಕರೋನಾದಂಗೆ ಮತ್ತೆ ಎಫೆಕ್ಟ್ ಮಾಡುತ್ತಾ, ಕರೋನಾ 3ನೇ ಅಲೆ ಏನಾದರೂ ಎದ್ದೇಳುತ್ತಾ ಅನ್ನೋ ಊಹಾಪೋಹಗಳು ನಡೀತಾ ಇದೆ. ಸೊ ಆದಷ್ಟು ಎಲ್ಲರೂ ಈಗ ತಾನೇ ಮತ್ತೆ ಜೀವನನ ಕಟ್ಕೋತಾ ಇದ್ದಾರೆ. ಸುಮಾರು ಜನ ಬೀದಿ ವ್ಯಾಪಾರಿಗಳಾಗಿರ್ಬೋದು, ಹೋಟೆಲ್ಲು, ಶಾಪ್ಗಳಲ್ಲಿ, ಬೇರೆ ಬೇರೆ ಶಾಪ್ಗಳಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಓನರ್ಸ್, ಯಾರೇ ಇದ್ರೂ ಈಗ ತಾನೇ ಕರೋನಾ ಅಲೆ ಮುಗಿಸ್ಬಿಟ್ಟು ಈಗ ಮತ್ತೆ ಜೀವನನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಹೊಸದಾಗಿ. ಸೊ ಅವರೆಲ್ಲ, ಆಮೇಲೆ ಮನೆಯಲ್ಲಿರೋ ಮಕ್ಕಳಿರ್ಬೋದು, ದೊಡ್ಡವರಿರ್ಬೋದು, ಯಾರೇ ಆದ್ರೂ ಹಿಂದೆ ಆಗಿರುವಂತಹ ಈ ಎಫೆಕ್ಟ್ ಏನು ಕರೋನಾದಿಂದ ಏನು ಸಫರ್ ಆದರು ಎಷ್ಟೋ ಜನ, ನಾವು ಸಹ ಸಫರ್ ಆದ್ವಿ. ಸೊ ಅದನ್ನೇ ಮರಿಲಾರದೆ ವ್ಯಾಕ್ಸಿನ್ ತೊಗೊಂಡ್ರೂ ಸಹ ಮಾಸ್ಕ್ ಹಾಕ್ಕೊಂಡು ನಮ್ಮ ಸೇಫ್ಟಿನ ನಾವು ಕಾಪಾಡ್ಕೊಳ್ಳೋಣ. ಹಾಗೆ ಬೇರೆದವರು ಮಾಸ್ಕ್ ಹಾಕ್ಕೊಳ್ಳಿಲ್ಲ ಅಂದರೆ ಅವರಿಗೂ ತಿಳಿ ಹೇಳಿ ಮಾಸ್ಕ್ ಹಾಕ್ಕೊಳ್ಳೋಕ್ಕೆ ಹೇಳಿ. ನಾವು ಆಲ್ರೆಡಿ ವ್ಯಾಕ್ಸಿನ್ ತೊಗೊಂಡಿದ್ದೀವಿ, ನಮಗೆ ಯಾಕೆ ಮಾಸ್ಕು ಅನ್ನೋ ಉಡಾಫೆ ಮಾತುಗಳೆಲ್ಲ ದೂರಕ್ಕಿಟ್ಟು ಆದಷ್ಟು ನಮ್ಮ ಸೇಫ್ಟಿ ನಾವು ಕಾಪಾಡೋಣ. ಆಲ್ರೆಡಿ ಕೇರಳಕ್ಕೆ ಒಮಿಕ್ರಾನ್ ಬಂದಾಗಿದೆ, ಸುಮಾರು ಕೇಸಸ್ಗಳು ಬರ್ತಾ ಇದ್ದಾವೆ ಇತ್ತೀಚೆಗೆ. ಹಾಗೆ ಇನ್ನೇನು ಕೇರಳದಿಂದ ಬಾರ್ಡರ್ಸ್ ಎಲ್ಲ ಕ್ಲೋಸ್ ಮಾಡ್ತಾರೆ, ಬಟ್ ಸ್ಟಿಲ್ ಇಷ್ಟು ದಿವಸದೊಳಗೆ ಯಾರೆಲ್ಲ ಬಂದಿದ್ದಾರೆ ಅವರಲ್ಲಿ ಯಾರಿಗಾದರೂ ಇರ್ಬೋದು, ಸ್ಪ್ರೆಡ್ಡು ಆಗ್ಬೋದು. ಸೊ ಹಾಗಾಗಿ ಆದಷ್ಟು ನಮ್ಮ ಸೇಫ್ಟಿ ನಾವು ಕಾಪಾಡ್ಕೊಳ್ಳೋದು ಒಳ್ಳೆಯದು. ಸ್ಯಾನಿಟೈಸರ್ಸ್ ಎಲ್ಲ ಯೂಸ್ ಮಾಡಿಕೊಂಡು, ಮಾಸ್ಕ್ ಎಲ್ಲ ಹಾಕ್ಕೊಂಡು ನಮ್ಮ ಸೇಫ್ಟಿನ ಅಂತರ ಕಾಪಾಡಿಕೊಂಡು ನಾವು ಸೇಫ್ಟಿ ಕಾಯೋಣ. ಹಾಗೆ ಈಗ ಮತ್ತೆ ವೆದರ್ ನೋಡೋದಾದರೆ ಸಿಕ್ಕಾಪಟ್ಟೆ ಚಳಿನೂ ಇದೆ, ಸಿಕ್ಕಾಪಟ್ಟೆ ಮೋಡ ಕವಿದ ವಾತಾವರಣ. ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬೀಳುತ್ತೆ, ಚಳಿ ಯಾವಾಗ ಇದೆ ಅನ್ನೋದೇ ಗೊತ್ತಾಗಲ್ಲ. ಎಲ್ಲ ಒಟ್ಟೊಟ್ಟಿಗೆ ಒಂದೇ ಸಲಕ್ಕೆ ನಾವು ನೋಡ್ತಾ ಇದ್ದೀವಿ. ಸೊ ಅದರಿಂದನೂ ನಾವು ಸೇಫಾಗಿ ಇರಬೇಕು. ಆದಷ್ಟು ಕಾಯಿಸಿ ಹಾಕಿರುವಂಥ ನೀರನ್ನೇ ಕುಡಿದ್ರೆ ಒಳ್ಳೆಯದು. ಹಾಗೆ ಬಿಸಿ ಬಿಸಿ ಆಹಾರನ ಸೇವನೆ ಮಾಡಿದರೆ ಇನ್ನೂ ಒಳ್ಳೆಯದು. ಯಾಕಪ್ಪ ಅಂದರೆ ನಮ್ಮಲ್ಲಿ ತಂಪನ್ನ ಆಹಾರ ಈ ಚಳಿಗಾಲದಲ್ಲಿ ತೊಗೊಂಡಾಗ ಬೇಗ ಕೋಲ್ಡ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಬಿಸಿ ಬಿಸಿ ನೀರು, ಬಿಸಿ ಬಿಸಿ ಆಹಾರನ ಸೇವನೆ ಮಾಡಿ, ಬೆಚ್ಚಗೆ ಇರೋ ಹಾಗೆ ಸ್ವೆಟರ್ಸು, ಕ್ಯಾಪ್ಸು, ಏನು ಬೆಚ್ಚಗೆ ಇರೋ ಹಾಗೆ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೊಳ್ಬೇಕು. ಬೇರೆ ಯಾರು ಬಂದೂ ನಮಗೆ ನಮ್ಮ ಆರೋಗ್ಯನ ಕಾಪಾಡಲ್ಲ. ಸೊ ಹಾಗಾಗಿ ಆದಷ್ಟು ಎಲ್ಲರೂ ಸೇಫಾಗಿರಿ, ಮನೆಯಲ್ಲೇ ಇದ್ರೂ ಸೇಫಾಗಿರಿ, ಹೊರಗಡೆ ಇದ್ರೂ ಸೇಫಾಗಿರಿ, ಅಂತರ ಕಾಪಾಡ್ಕೊಳ್ಳಿ, ಹಾಗೆ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋನ ನಾನು ಮಾಡ್ತಾ ಇರೋದು ಕಡಲೆ ಪರಿಷೆಯಿಂದ. ಸೊ ಹೌದು, ಬೆಂಗಳೂರಲ್ಲಿ ಈಗ ಆಲ್ರೆಡಿ ಕಡಲೆ ಪರಿಷೆ ಶುರುವಾಗಿದೆ ಅಂದರೆ ಇವತ್ತಿಂದ ಚಾಲನೆ, ಸೋಮವಾರದಿಂದ ಚಾಲನೆ, 29ನೇ ತಾರೀಕು ನವೆಂಬರಿಂದ. ಬಟ್ 1 ವೀಕ್ ಅಥವಾ 4-5 ಡೇಸ್ ಬಿಫೋರೇ ಸ್ಟಾಲ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಬಸವನಗುಡಿ ದೊಡ್ಡ ಗಣೇಶನ ದೇವಸ್ಥಾನದ ರಸ್ತೆಯಲ್ಲಿ ಈ ಸ್ಟಾಲ್ಗಳೆಲ್ಲ ಹಾಕಿರ್ತಾರೆ, ನಿಮಗೆಲ್ಲ ಗೊತ್ತೇ ಇರ್ಬೋದು. ಹಾಗಾಗಿ ನಾವು ಈ ವೀಕ್ ಡೇಸಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳ್ಕೊಂಡು ವೀಕೆಂಡಲ್ಲಿ ಹೋದಾಗ ಕೆಲವೊಂದಿಷ್ಟು ನಾನು ಪರ್ಚೇಸ್ಗಳನ್ನು ಮಾಡಿದ್ದೆ ಸಹ. ಒಂದಿಷ್ಟು ಮನೆಗೆ ಬೇಕಾಗಿರೋದು, ಹಾಗೆ ನನಗೆ ಬೇಕಾಗಿರುವಂಥದ್ದು. ಯೂಶ್ವಲಿ ಗೊತ್ತಲ್ಲ, ಈ ಜಾತ್ರೆ ಅಥವಾ ಏನಾದರೂ ಸೇಲು ಇದರಲ್ಲಿದ್ದರೆ ಯೂಶ್ವಲಿ ಹೆಣ್ಮಕ್ಳಿಗೆಲ್ಲ ಪರ್ಚೇಸಿಂಗ್ ಅಂತಂದರೆ ತುಂಬ ಇಷ್ಟ. ಹಾಗೆ ನಾನು ಕೆಲವೊಂದು ಪರ್ಚೇಸನ್ನು ಮಾಡಿದ್ದೀನಿ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಓಕೆ, ತುಂಬ ಕಾಸ್ಟ್ಲಿನೂ ಇದ್ದಾವೆ ಕೆಲವೊಂದು ಕಡೆ ತುಂಬ ಚೀಪಲ್ಲೂ ಇದ್ದಾವೆ. ಬಟ್ ಒಂದು ಸ್ವಲ್ಪ ಕೆಲವೊಬ್ಬರು ಸಿಕ್ಕಾಪಟ್ಟೆ ಹೈ ರೇಟ್ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಬಾರ್ಗೇನ್ ಮಾಡಿದರೆ, ನಮ್ಗೆ ಅದ್ರ ಬಗ್ಗೆ ರೇಟ್ ಗೊತ್ತಿದ್ದು, ಅದು ಕ್ವಾಲಿಟಿ ಎಲ್ಲ ಗೊತ್ತಿದ್ದು ಇಷ್ಟು ಕೊಡ್ಬೋದು ಅಂತಂದರೆ ಬಾರ್ಗೇನ್ ಮಾಡ್ಬೋದು. ಹಾಗೆ ನಾನು ಏನೆಲ್ಲ ತೊಗೊಂಡೆ, ನಾನು ಯಾವುದೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳ್ಕೊಂಡು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸನ್ನ ತೊಗೊಂಡು ಬಂದಿದ್ದೀನಿ ಅಲ್ಲಿ ಇದಕ್ಕೆ ಹೋಗಿರೋದು.
ಕಡಲೆ ಪರಿಷೆಗೆ ಹೋಗಿರೋದು. ಹಾಗೆ ದೇವಸ್ಥಾನದಲ್ಲಿ ಪರ್ಮಿಷನ್ ತೊಗೊಂಡು ಫೋಟೋ ತೊಗೊಂಡು ಸಹ ಬಂದಿದ್ದೀನಿ. ಗಣೇಶಂದು ಬೆಣ್ಣೆ ಅಲಂಕಾರ ಆಗಿತ್ತು, ಹಾಗೆ ಅದನ್ನು ಒಂದು ಫೋಟೋ ತೊಗೊಂಡು ಬಂದಿದ್ದೀನಿ. ಸೊ ಕಡಲೆ ಪರಿಷೆಯಲ್ಲಿ ನಾವು ತಿರುಗಾಡಿದಂತಹ ವಿಡಿಯೋ ಸ್ವಲ್ಪ ಕಡಿಮೆನೇ ಇದೆ. ಕಾರಣ ಅಷ್ಟೇ, ಮಳೆ ಬರೋ ಹಾಗಿತ್ತು, ಸಿಕ್ಕಾಪಟ್ಟೆ ಮೋಡ ಇತ್ತು. ಸೊ ಆದಷ್ಟು ಬೇಗ ಬೇಗ ನೋಡಿಕೊಂಡು ಏನು ಬೇಕು ತೊಗೊಂಡು ಮನೆ ಸೇರಿಕೊಳ್ಳೋಣ ಅಂತ ಹೇಳ್ಕೊಂಡು ನನ್ನ ಕೈಯಲ್ಲಿ ಆದಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ ಆದ್ರೂ ಸ್ವಲ್ಪ ವೀಡಿಯೋಸನ್ನ ಮಾಡಿದ್ದೀನಿ. ಅದನ್ನು ಸಹ ಶೇರ್ ಮಾಡ್ತೀನಿ. ನಾನು ಹೋಗಿ ಆ ವಿಡಿಯೋನ ನೋಡ್ಕೊಂಬನ್ನಿ. ನೆಕ್ಸ್ಟು ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೆ, ನಾನು ಯಾವ ರೀತಿ ಐಟಮ್ಸ್ಗಳನ್ನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹೋಗಿ ಆ ವಿಡಿಯೋನ ನೋಡ್ಕೊಂಬನ್ನಿ. ನಾನು ಏನೆಲ್ಲ ತೊಗೊಂಡೆ ಕಡಲೆ ಪರಿಷೆ ಒಳಗೆ ಅಂತ ಹೇಳ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಲಾಸ್ಟ್ ಟೈಮು ಒಂದು ಶಾಪಿಂಗ್ ಹಾಲ್ ಮಾಡಿದ್ದೆ, ಲೈಕ್ ಮೀಶೋ ಮತ್ತು ಅಮೆಝಾನಿಂದ ಶಾಪ್ ಮಾಡಿದ್ದು ನೆಸಸರಿ ಇದ್ದ ಐಟಮ್ಸ್ಗಳನ್ನು ಅಂಥೇಳಿ. ಸೊ ಈ ಸಲ ಕಡಲೆ ಪರಿಷೆಯಲ್ಲಿ ಏನೇನೆಲ್ಲ ಶಾಪ್ ಮಾಡಿದೆ ಅಂಥೇಳಿ ತೋರಿಸ್ಕೊಡ್ತಿದ್ದೀನಿ. ಹಾಗೆ ಮೀಶೋದಲ್ಲಿ ನಾನು ಒಂದು ಕ್ಲಿಪ್ ತೋರಿಸಿದ್ದೆ, ಮಲ್ಟಿಪರ್ಪಸ್ ಕ್ಲಿಪ್ಪು, ಲೈಕ್ ನೀವು ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ಕೋಬೋದು, ಯಾವುದೇ ರೀತಿಯಾದ ಹೇರ್ ಸ್ಟೈಲ್ ಸಹ ಮಾಡ್ಕೋಬೋದು ಅಂಥೇಳಿ. ಅದರಲ್ಲಿ ಒಂದು ಈ ಥರ ನಾನು ಇಲ್ಲಿ ಹಾಕೊಂಡಿದ್ದಿಲ್ಲ, ಈ ಥರದ ಒಂದು ಸ್ಟೈಲಲ್ಲೂ ಸಹ ಕ್ಲಿಪ್ಪನ್ನು ಹಾಕ್ಕೋಬೋದು. ನೀವು ಸೆಂಟ್ರಲ್ಲಿ ಹಾಕೋತೀನಿ ಅಂತಂದು ಸೆಂಟ್ರಲ್ಲೂ ಹಾಕ್ಕೋಬೋದು, ನಿಮ್ಮ ಇಷ್ಟ, ನೀವು ಹೇಗೆ ಹಾಕ್ಕೊಳ್ಳೋಕೆ ಇಷ್ಟಪಡ್ತೀರಾ ಹಾಗೆ ಹಾಕ್ಕೋಬೋದು. ಹಾಗೆ ನಾನು ಕಡಲೆ ಪರಿಷೆಯಲ್ಲಿ ಫಸ್ಟು ತೊಗೊಂಡಿರೋದು ಇಯರಿಂಗ್ಸು. ಸೊ ತುಂಬ ಚೆನ್ನಾಗಿತ್ತು, ನೋಡಿದ ಕೂಡ ಇಷ್ಟ ಆಯಿತು, ಕ್ಯೂಟಾಗಿ ಪುಟ್ಟದಾಗಿ ಇತ್ತು, ಹಾಗಾಗಿ ಇಷ್ಟ ಆಗಿ ತೊಗೊಂಡೆ. ಸೊ ಅದು ಇಯರಿಂಗ್ ಬಂದುಬಿಟ್ಟು ಇದು ನೋಡ್ತಾ ಇದ್ದೀರಲ್ಲ, ಇದು ಇಯರಿಂಗು ಪುಟ್ಟದಾಗಿ ತುಂಬ ಚೆನ್ನಾಗಿದೆ. ನಿಮಗೆ ತೆಗೆದುಬಿಟ್ಟು ತೋರಿಸ್ತೀನಿ. ಹಾಗೆ ಈ ರೀತಿ ಒಂದು ಡೈಮಂಡ್ ಟೈಪು ಹ್ಯಾಂಗಿಂಗ್ ಇದೆ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು, ಹಾಕೊಂಡಾಗ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಕೊಂಡು ತೊಗೊಂಡೆ. ಎಷ್ಟು 25-30 ರೂಪೀಸ್ ಏನೋ ಕೊಟ್ಟಿದೆ. ಇನ್ನೊಂದು ಇಯರಿಂಗ್ ಬಂದು ಇದು ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು, ಬಟ್ ಸ್ಟಡ್ಡು ನನಗೆ ಈ ರೀತಿಯಾದ ಸ್ಟಡ್ಸು ತುಂಬ ಇಷ್ಟ. ಈ ಜುಮ್ಕಿ ಸ್ಯಾರಿ ಜೊತೆ ಎಲ್ಲ ಹಾಕ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ, ಬಟ್ ಸ್ಟಿಲ್ ಡೈಲಿ ವೇರಿಗೆ ಆಯಿತು ಅಥವಾ ಎಲ್ಲಾದರೂ ಹೋಗಿ ಬರಬೇಕಾದ್ರೆ ಹಾಕ್ಕೊಳ್ಳೋದಾದರೆ ಈ ರೀತಿ ಸ್ಟಡ್ಸ್ ನನಗೆ ತುಂಬ ಇಷ್ಟ. ಸೊ ಇದಕ್ಕೂ ಅಷ್ಟೇ 40 ರೂಪೀಸ್ ಕೊಟ್ಟಿದ್ದೀನಿ. ಇದಕ್ಕೆ ಬ್ಲ್ಯಾಕ್ ಕಲರು, ಇದರಲ್ಲಿ ಮತ್ತು ಬೇರೆ ಕಲರ್ಸು ಇದ್ದಾವೆ, ಬಟ್ ನನಗೆ ಬ್ಲ್ಯಾಕ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂಥೇಳಿ ನಾನು ಬ್ಲ್ಯಾಕ್ ತೊಗೊಂಡಿದ್ದೀನಿ. ಹಾಗೆ ನೆಕ್ಸ್ಟು ಬರೋದಾದರೆ ಇದು
2 ಕ್ಲಿಪ್ಗಳು, 2 ಕ್ಲಿಪ್ಗಳನ್ನು ತೊಗೊಂಡಿದ್ದೀನಿ. ನನ್ನ ಹತ್ರ ಇರೋ ಕ್ಲಿಪ್ಪು ಕೆಳಗೆ ಬಿದ್ದು ತುಂಡಾಯಿತು. ಹಾಗಾಗಿ ಒಳ್ಳೆ ಟೈಮಿಗೆ ನಾವು ಕಡಲೆ ಪರಿಷೆಗೆ ಹೋಗಿದ್ವಿ. ಸೊ ಅಲ್ಲಿ ತೊಗೊಂಡೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಗಟ್ಟಿಮುಟ್ಟ ಇದೆ ಅಂತ ಅನಿಸುತ್ತೆ. ಸೊ ಎಷ್ಟು ದಿವಸ ಬರುತ್ತೆ ನೋಡಬೇಕು. ಯೂಶ್ವಲಿ ನನ್ನ ಹತ್ರ ಕ್ಲಿಪ್ಸು ತುಂಬ ದಿವಸ ಬರುತ್ತೆ. ರೇರಾಗಿ ನಾನು ಯೂಸ್ ಮಾಡೋದು. ಆಲ್ವೇಸ್ ನಾನು ಒಂದೇ ಎತ್ತಿ ಮೇಲ್ಗಡೆ ಬನ್ ಹಾಕಿರ್ತೀನಿ, ಇಲ್ಲಪ್ಪ ಅಂತಂದರೆ ಜಡೆ ಹಾಕಿರ್ತೀನಿ ಯೂಶ್ವಲಿ ಮನೆಯಲ್ಲಿರುವಾಗ. ಹೆಡ್ ಬಾತ್ ಮಾಡಿದಾಗ ಅಷ್ಟೇ ನಾನು ಆ ಥರ ಕ್ಲಿಪ್ ಯೂಸ್ ಮಾಡೋದು. ಹಾಗಾಗಿ ಸುಮಾರು ದಿವಸ ಬರುತ್ತೆ. ಹಾಗೆ ಇದೊಂದು ಬ್ಯಾಗು. ಈ ಬ್ಯಾಗು ಮಲ್ಟಿಪರ್ಪಸ್ ಬ್ಯಾಗು. ಯೂಶ್ವಲಾಗಿ ನೀವು ಏನಾದರೂ ಮೇಕಪ್ ಐಟಮ್ಸು ಅಥವಾ ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಏನಾದರೂ ಡಾಕ್ಯುಮೆಂಟ್ಸ್ ಇಟ್ಕೋತೀನಿ ಅಂದರೆ ಅದಕ್ಕೂ ಯೂಸ್ ಆಗುತ್ತೆ. ಸೊ ಈ ರೀತಿಯಾಗಿ 3 ಬ್ಯಾಗ್ಗಳು ಇರ್ತವೆ. ಈ ಥರ 3 ಬ್ಯಾಗ್ ಇರುತ್ತೆ. ಸೊ ಈ 3 ಬ್ಯಾಗಿಗೆ 200 ರುಪೀಸ್. ಎಸ್, ಈ 3 ಬ್ಯಾಗಿಗೆ 200 ರುಪೀಸ್. ಆ ಕ್ಲಿಪ್ಪಿಗೆ ನಾನು ಒಂದು ಕ್ಲಿಪ್ಪಿಗೆ ನಾನು 20 ರುಪೀಸ್ ಕೊಟ್ಟೆ, ಅದನ್ನು ಹೇಳೋದು ಮತ್ತೆ. ಹಾಗೆ ಈ ಬ್ಯಾಗ್ಗಳಿಗೆ 200 ರುಪೀಸ್. 3 ಬ್ಯಾಗು ಬರುತ್ತೆ ಇದರಲ್ಲಿ ಸೈಜ್ ವೈಸ್. ಇದು ಪುಟ್ ಬ್ಯಾಗು, ಹಾಗೆ ಅದಕ್ಕಿಂತ ಲೈಕ್ ಮಿಡಲ್ ಇರೋದಿದು, ಅದಕ್ಕಿಂತ ದೊಡ್ಡದು, ಇದು ಇನ್ನೂ ದೊಡ್ಡದು. ಸೊ ಈ ರೀತಿಯಾಗಿ 3 ಬ್ಯಾಗ್ ಬರುತ್ತೆ. ಇದರಲ್ಲೂ ಸಹ 3 ಕಂಪಾರ್ಟ್ಮೆಂಟ್ ಇರುತ್ತೆ. ಇದು ಒಂದು ಮಿಡಲ್ ಕಂಪಾರ್ಟ್ಮೆಂಟು, ಹಾಗೆ ಇದು ಒಂದು ಸೈಡು, ಇದು ಮಿಡಲ್ಲು, ಹಾಗೆ ಇದು ಇನ್ನೊಂದು ಸೈಡು. ಸೊ ಈ ರೀತಿಯಾಗಿ ಪ್ರತಿ ಬ್ಯಾಗಿಗೂ 3 ಕಂಪಾರ್ಟ್ಮೆಂಟ್ ಇರುತ್ತೆ. ಫ್ಯಾಬ್ರಿಕ್ ಅಂತಲ್ಲ, ಮಟೀರಿಯಲ್ ವೈಸು ಚೆನ್ನಾಗಿದೆ, ತಾಳ್ಕೆ ಬರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಲೈಕ್ ಎಲ್ಲಾದರೂ ಹೇಳಿದ್ನೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಏನಾದರೂ ಡಾಕ್ಯುಮೆಂಟ್ಸ್ ಇಟ್ಕೊಳ್ಬೋದು, ಮೇಕಪ್ ಐಟಮ್ಸು, ಅಥವಾ ಜೆಂಟ್ಸ್ ಯೂಸ್ ಮಾಡೋದಾದರೆ ಶೇವಿಂಗ್ ಕಿಟ್ ಏನಾದರೂ ಹಾಕ್ಕೊಳ್ಳೋದು, ಆ ಥರ ಬೇರೆ ಬೇರೆ ರೀತಿಯಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಸೈಜ್ ವೈಸ್ ಇರೋದ್ರಿಂದ ನಮಗೆ ಯಾವುದಕ್ಕೆಲ್ಲ ಸೂಟ್ ಆಗುತ್ತೆ ಅದಕ್ಕೆ ನಾವು ಯೂಸ್ ಮಾಡ್ಕೋಬೋದು. ಇದು ಪುಟ್ ಬ್ಯಾಗು. ಇಷ್ಟು ಸುಮಾರು ಐಟಮ್ಸ್ ಹಿಡಿಸುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಈಗ ಲೇಡೀಸ್ ಯೂಸ್ ಮಾಡ್ಕೊಳ್ಳೋದಾದರೆ ಮೇಕಪ್ ಕಿಟ್ಟು ಅಂತಂದೆ, ಒಂದರಲ್ಲಿ ಬ್ಯಾಂಗಲ್ಸು, ಒಂದರಲ್ಲಿ ಬಾತ್ರೂಮ್ ಎಸೆನ್ಷಿಯಲ್ಸು ಲೈಕ್ ಪೇಸ್ಟು, ಬ್ರಷು, ಶಾಂಪೂ, ಈ ರೀತಿಯಾಗಿ ಕಂಡೀಷ್ನರು, ಫೇಸ್ ವಾಶು, ಈ ರೀತಿಯಾಗಿ ಇಟ್ಕೊಂಡು ಹೋಗೋಕ್ಕೂ ಯೂಸ್ ಆಗುತ್ತೆ. ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಆ ರೀತಿ ಹೇಳಿದೆ ನಾವು ಆವಾಗಲೇ, ಮಲ್ಟಿಪರ್ಪಸ್ ಪೌಚ್ ಅಂತ ಹೇಳ್ಕೊಂಡು. ನನ್ನ ಟ್ರಿಪ್ಪಿಗೆ ಹೋದಾಗ ನಾನೊಂದು ಪೌಚ್ ತೋರಿಸಿದ್ದೆ. ಅದನ್ನು ನಾನು ಜಯನಗರದಲ್ಲಿ ತೊಗೊಂಡಿದ್ದೆ. ನಾನು ಅದನ್ನು ಎಮರ್ಜೆನ್ಸಿಗಾಗಿ ತೊಗೊಂಡಿದ್ದೆ. ಸೊ 2 ಕಂಪಾರ್ಟ್ಮೆಂಟ್ಸ್ ಇತ್ತು. 1 ಡೇ 2 ಡೇಸಿಗೆ ಹೋಗೋಕ್ಕೆ ಅದು ಚೆನ್ನಾಗಿದೆ, ಅದರಲ್ಲಿ ಹಾಕ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿದೆ. ಇದು ಎಲ್ಲಾದರೂ ಫಂಕ್ಷನ್ಸಿಗೆ, ಮ್ಯಾರೇಜ್ ಪರ್ಪಸ್ಸು ಅಥವಾ ಜಾಸ್ತಿ ದಿವಸ ಎಲ್ಲ ಹೋಗ್ತಾ ಇದ್ದೀವಿ ಆ ರೀತಿ ಯೂಸ್ ಮಾಡ್ಕೊಳ್ಳೋದಾದರೂ ಮಾಡ್ಕೋಬೋದು. ಇದಕ್ಕೆ ನಾನು 200 ರುಪೀಸ್ ಕೊಟ್ಟೆ. ಆ್ಯಕ್ಚುಲಿ ಅವ್ರು ಹೇಳಿದ್ದು 320 ಏನೋ ಹೇಳಿದರು, ಬಟ್ ನಾನು ಆನ್ಲೈನಲ್ಲೆಲ್ಲ ನೋಡಿದ್ದೆ ಇದನ್ನು. ಸೊ ಹಾಗಾಗಿ 200 ರುಪೀಸ್ ಕೊಟ್ಟೆ, ಅಷ್ಟೇ ಇದೆ ರೇಟು. ಮಟೀರಿಯಲ್ಲು ಚೆನ್ನಾಗಿದೆ ಅಂತ ಹೇಳ್ಕೊಂಡು ತೊಗೊಂಡೆ. ಸೊ ಇದು ಒಂದು ಬ್ಯಾಗು. ನೆಕ್ಸ್ಟು ಕಿಚನಿಗಾಗಿ ನಾನೊಂದು ಇದನ್ನು ತೊಗೊಂಡಿದ್ದೀನಿ. ಏನು ಹೇಳ್ತಾರೆ, ಭರಣಿ. ಎಸ್, ಇದು ಭರಣಿ. ಲಾಸ್ಟ್ ಟೈಮ್ ಅಲ್ಲ, ಅದಕ್ಕೂ ಹಿಂದಿನ ಸಲ ಹೋದಾಗ ಲೈಕ್ 2019-20 ಅನ್ಕೋತೀನಿ, ಆವಾಗ ಹೋದಾಗ ನಾವೊಂದು ಭರಣಿ ತೊಗೊಂಡಿದ್ದೆ. ರೌಂಡ್ ಇದೆ, ಅದು ಈ ರೀತಿ ಉದ್ದ ಅಲ್ಲ, ರೌಂಡ್ ಭರಣಿ. ಸೊ ಅದರಲ್ಲಿ ನಾನು ಉಪ್ಪು ಹಾಕಿ ಇಟ್ಟಿದ್ದೀನಿ, ಪುಡಿ ಉಪ್ಪನ್ನ ಹಾಕಿ ಇಡೋಕ್ಕಂತಲೇ ತೊಗೊಂಡಿದ್ದೆ. ಸೊ ಅದನ್ನು ಹಾಕಿಟ್ಟಿದ್ದೀನಿ. ಈ ಸಲ ಹೋದಾಗ ಈ ಭರಣಿ ತೊಗೊಂಡ್ಬಂದಿದ್ದೀನಿ. ಇದು ಅಷ್ಟೇ, ಒಳಗಡೆ ಪೇಪರ್ ತೆಗೆದಿಲ್ಲ.
ಈ ರೀತಿಯಾಗಿದೆ. ಬಾಯಿನೂ ದೊಡ್ಡದಿದೆ, ಆರಾಮಾಗಿ ಕೈ ಒಳಗಡೆ ಹೋಗುತ್ತೆ, ಹಾಗೆ ಮುಚ್ಚಳನೂ ಚೆನ್ನಾಗಿ ಕೂಡುತ್ತೆ. ಇನ್ನೂ ಅಷ್ಟೇ ನಾನು ಉಪ್ಪು ಹಾಕೋಕ್ಕೆ ತೊಗೊಂಡೆ, ಹರಳುಪ್ಪು ಹಾಕಕ್ಕೆ ಅಂತ ಹೇಳಿ ತೊಗೊಂಡಿರೋದು. ಇದಕ್ಕೆ 200 ಏನೋ ಹೇಳಿದರು, 300 ಏನೋ ಹೇಳಿದರು, 300 ಏನೋ ಸಮಥಿಂಗ್ ಹೇಳಿದರು. 170ಗೆ ನಾವು ಬಾರ್ಗೇನ್ ಮಾಡಿರೋದು. ಇದರಲ್ಲಿ ಇನ್ನೂ ವೆರೈಟೀಸ್ ಇದ್ದಾವೆ. ನಾನು ಆ್ಯಕ್ಚುಲಿ ನನಗೆ ಈ ಥರದ್ದು ತುಂಬ ಇಷ್ಟ. ನನಗೆ ಡಿಸೈನ್ಸು ಅಥವಾ ಬೇರೆ ಬೇರೆ ಕಲರಲ್ಲಿರೋದು ನನಗೆ ಅಷ್ಟಾಗಿ ಇಷ್ಟ ಆಗಲ್ಲ. ಈ ಥರದ್ದು ತುಂಬ ಇಷ್ಟ. ಯಾಕಂದರೆ ಮೊದಲೆಲ್ಲ ನಾವು ಅಜ್ಜಿ ಮನೆಗೆಲ್ಲ ಹೋಗಬೇಕಾದ್ರೆ ಇದರಲ್ಲೇ ದೊಡ್ಡ ಸೈಜ್ ಬರುತ್ತೆ ಭರಣಿ ಒಳಗೆ. ಅದರೊಳಗೆ ಉಪ್ಪಿನಕಾಯಿ ಆಯಿತು, ಹಿಂಡಿ ವರ್ಷಾನುಗಟ್ಟಲೆ ಸ್ಟೋರ್ ಮಾಡಿ ಇಡ್ತಿದ್ರು. ಸೊ ಅದೆಲ್ಲ ನೋಡಿಬಿಟ್ಟು ತುಂಬ ಆಸೆ. ಆವಾಗ ಅಷ್ಟು ದೊಡ್ಡ ದೊಡ್ಡ ಭರಣಿ ಈಗ ಎಲ್ಲಿ ಸಿಗುತ್ತೆ ನನಗೆ ಗೊತ್ತಿಲ್ಲ, ಲೈಕ್ ಯಾರ ಮನೇಲಿ ಇದೇನೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ಈ ಥರದ್ದು ಐಟಮ್ಸ್ಗಳು ನನಗೆ ತುಂಬ ಇಷ್ಟ. ಯೂಸ್ ಮಾಡಬೇಕು, ಮನೇಲಿ ಈ ಥರದ್ದು ಇರಬೇಕು ಅನ್ನೋದೊಂದು ಇಷ್ಟ, ನನಗೆ ಆಸೆ. ಸೊ ಹಾಗಾಗಿ ಲಾಸ್ಟ್ ಟೈಮು ಆ ಭರಣಿ ತೊಗೊಂಬಂದೆ, ಈ ಸಲ ಈ ಭರಣಿ ತಂದಿದ್ದೀನಿ. ಇನ್ನೂ ವೆರೈಟಿ ಭರಣಿಗಳಿದ್ದಾವೆ, ಲೈಕ್ ಪುಟ್ಟ ಭರಣಿಗಳು, ಇಷ್ಟಿಷ್ಟೇ ಪುಟ್ಟ ಭರಣಿಗಳು, 50 ರೂಪೀಸ್ 60 ರೂಪೀಸ್ ಹಿಂಗೇನೋ ಇರುತ್ತೆ. ಅದು ಪುಟ್ಟ ಭರಣಿಗಳು ಇದ್ದಾವೆ. ಲೈಕ್ ಕೆಲವೊಬ್ಬರು ಈ ಡೈನಿಂಗ್ ಟೇಬಲ್ ಮೇಲೆ ಉಪ್ಪಿನಕಾಯಿ ಹಾಕಿರ್ತಾರೆ, ಡೈಲಿ ಯೂಸ್ ಮಾಡ್ತಿರ್ತಾರೆ ಉಪ್ಪಿನಕಾಯಿನ, ಅಂಥದ್ದೆಲ್ಲ ಆ ಥರ ಯೂಸ್ ಮಾಡೋರಾದರೆ ಆ ರೀತಿ ಪುಟ್ಟ ಭರಣಿನ ತೊಗೋಬೋದು. ನನಗೆ ಅದು ಆ ರೀತಿದು ಈ ಸದ್ಯಕ್ಕೆ ಯೂಸ್ ಇಲ್ಲ. ಸೊ ಹಾಗಾಗಿ ಇದು ಯೂಸ್ ಇತ್ತು, ಇದನ್ನು ತೊಗೊಂಡೆ. ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. ನೆಕ್ಸ್ಟ್ ಈಗ ಅದನ್ನು ಹರಳುಪ್ಪು ಹಾಕಿಡೋಕ್ಕೆ ಯೂಸ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಸ್ಲಿಪ್ಪರ್ಸ್ ತೊಗೊಂಡೆ, ಚಪ್ಪಲು. ಈ ಥರದ್ದು ಒಂದು ಚಪ್ಪಲ್ ತೊಗೊಂಡೆ. ನಾನೀಗ ಆಲ್ರೆಡಿ ಯೂಸ್ ಮಾಡ್ತಾ ಇರೋದು ಹಾಳಾಗ್ತಾ ಬಂದಿದೆ. ಸೊ ಹಾಗಾಗಿ ಈ ಥರದ್ದೊಂದು ಚೆನ್ನಾಗಿ ಕಾಣಿಸ್ತು, ಬ್ಲ್ಯಾಕ್ ಕಲರದ್ದು. ಇದನ್ನು ತೊಗೊಂಡೆ. ಇದಕ್ಕೆ 100 ರೂಪೀಸ್, 150 ರೂಪೀಸ್, 150 ರೂಪೀಸ್ ಈ ಸ್ಲಿಪ್ ಚಪ್ಪಲಿಗೆ. ಚೆನ್ನಾಗಿದೆ, ಗಟ್ಟಿ ಇದೆ ಅಂತ ಅನಿಸುತ್ತೆ, ಬಟ್ ಯೂಸ್ ಮಾಡಿದಾಗ ಗೊತ್ತಾಗುತ್ತೆ ನೀರೆಲ್ಲ ಬಿದ್ದರೆ ಎಷ್ಟು ತಾಳ್ಕೆ ಬರುತ್ತೆ ಅಂಥೇಳಿ. ಹಾಗೆ ಇನ್ನೊಂದು ಶೂ ತೊಗೊಂಡೆ. ಈ ಶೂ ಯಾಕೆ ಅಂತಂದರೆ ಲೈಕ್ ಈ ಚಳಿಗಾಲ ಶುರು ಆಗಿದೆ ಆಲ್ರೆಡಿ. ಸ್ವಲ್ಪ ಶೂ ಹಾಕ್ಕೊಂಡ್ರೆ ಕಾಲಿಗಿಲು ಒಡೆಯೋದು ಕಡಿಮೆ ಆಗುತ್ತೆ, ಹಾಗೆ ಬೆಚ್ಚಗಿರುತ್ತೆ ಅಂತ ಹೇಳ್ಕೊಂಡು ಯೂಶ್ವಲಿ ನಾನು ಶೂ ಹಾಕೋದು ಕಡಿಮೆ, 1-2 ಸತಿ ತೊಗೊಂಡಿದ್ದೆ ಅಷ್ಟೇ. ಬಟ್ ಅದನ್ನೇ ಹಾಕಿ ಹರಿಯುತ್ತಾನ ಅಂದರೆ ಸುಮಾರು ವರ್ಷ ತೊಗೊಂಡೆ ನಾನು, ಹಾಕೋದು ಕಡಿಮೆ. ಬಟ್ ಈಗ ಚಳಿಗೆ ಸಿಕ್ಕಾಪಟ್ಟೆ ಕಾಲೆಲ್ಲ ಹಿಮ್ಮಡ ಎಲ್ಲ ಹೊಡಿತದೆ ಅಂತ ಹೇಳ್ಕೊಂಡು ಯೂಸ್ ಮಾಡಲೇಬೇಕು ಅಂತ ಇದನ್ನು ತಗೊಂಡೆ. ಸೊ ಇದಿಷ್ಟು ನನ್ನ ಶಾಪಿಂಗ್ ಆಗಿತ್ತು. ಇದು ಒಂದು ಹಣ್ಣು, ನಾವಿದಕ್ಕೆ ಬಾರಿ ಹಣ್ಣು ಅಂತ ಹೇಳ್ತಾರೆ, ನಂಗೆ ಗೊತ್ತಿಲ್ಲ ಈ ಕಡೆ ಸೈಡ್ ಏನು ಹೇಳ್ತಾರೆ ಅಂಥೇಳಿ. ನಮ್ಮ ಗದಗ, ಹುಬ್ಬಳ್ಳಿ, ಧಾರವಾಡ ಸೈಡೆಲ್ಲ ಇದಕ್ಕೆ ಬಾರಿ ಹಣ್ಣು ಅಂತ ಹೇಳ್ತಾರೆ. ಇದರಲ್ಲಿ ದೊಡ್ಡದು ಬರುತ್ತೆ, ಈ ರೀತಿ ಪುಟ್ಟದಾಗಿರೋದು ಬರುತ್ತೆ. ಇದು ಸ್ವಲ್ಪ ಹುಳಿ ಇರುತ್ತೆ, ಈ ಹಣ್ಣು ಹುಳಿ ಇರುತ್ತೆ, ಬಟ್ ತಿನ್ನೋಕ್ಕೆ ಮಾತ್ರ ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಹೆಲ್ತಿಗೂ ಸಹ ಇದು ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಸಿ ಅಂಶ ಇರುತ್ತೆ. ಸೊ ಹಾಗಾಗಿ ತುಂಬ ಒಳ್ಳೆಯದು. ಬಟ್ ಒಂದು ಡ್ರಾಬ್ಯಾಕ್ ಅಂದರೆ ಇದು ಬರೋದು ಚಳಿಗಾಲದಲ್ಲಿನೇ, ಬಟ್ ಇದನ್ನು ತಿಂದಾಗ ಶೀತ ಆಗುತ್ತೆ ಬೇಗ. ಹೆಲ್ತ್ ವೈಸು ತುಂಬ ಒಳ್ಳೆಯದು, ತುಂಬ ಬೆನಿಫಿಟ್ಸ್ ಇದೆ ಇದನ್ನು ತಿನ್ನೋದ್ರಿಂದ. ಸಿಕ್ಕರೆ ತೊಗೊಳ್ಳಿ, ತಿನ್ನಿ, ಚೆನ್ನಾಗಿರುತ್ತೆ, ಸ್ವೀಟಾಗಿರುತ್ತೆ. ಹಾಗೆ ಜೊತೆಗೆ ಸ್ವಲ್ಪ ಹುಳಿನೂ ಇರುತ್ತೆ, ವಿಟಮಿನ್ ಸಿ ಇದೆ ಅಂತ ಹೇಳಿದೆ, ಹುಳಿನೂ ಇರುತ್ತೆ. ಇದು ನನಗೆ ತುಂಬ ಇಷ್ಟ ಆ್ಯಕ್ಚುಲಿ. ಎಲ್ಲಿ ಸಿಕ್ಕರೂ ನಾನು ಇದನ್ನು ತೊಗೋತಾ ಇರ್ತೀನಿ. ಮೊದಲು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಮ್ಮ ಸ್ಕೂಲ್ ಹತ್ತಿರ, ಆಮೇಲೆ ಸ್ಕೂಲಿಂದ ಮನೆಗೆ ಬರೋ ದಾರಿಯಲ್ಲಿ ಇದು ತುಂಬ ಸಿಕ್ತಿತ್ತು. ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಹಾಕಿರೋರು. ಮತ್ತು ಆವಾಗ ಸ್ಕೂಲಿಂದ ಮನೆಗೆ ಬರಬೇಕಾದ್ರೆ ಬಿಡೋ ಟೈಮಿಗೆ, ಕರೆಕ್ಟ್ ಸ್ಕೂಲ್ ಬಿಡೋ ಟೈಮಿಗೆ, ಆಮೇಲೆ ಲಂಚ್ ಟೈಮಿಗೆ ಗೇಟ್ ಹತ್ತಿರ ಕೂತ್ಕೊಂಡಿರೋರು ಇದನ್ನೆಲ್ಲ ಇಟ್ಕೊಂಡು. ಈಗಿನಂಗೆ ಸಣ್ಣ ಅಂಗಡಿಗಳು, ಕುರ್ಕುರೆ, ಬಿಸ್ಕೆಟ್ಸು, ಅವು ಏನೇನೋ ಇಟ್ಟಿರ್ತಾರಲ್ಲ, ಹಾಗೆ ಈ ರೀತಿ ಹಣ್ಣನ್ನು ಇಟ್ಕೊಂಡು ಕೂಡ್ತಿದ್ರು ಅಲ್ಲಿ. ಅದು ನನಗೆ ತುಂಬ ಇಷ್ಟ. ಹಾಗಾಗಿ ಈ ಸಲ ಕಾಣಿಸ್ತು, ತೊಗೊಂಡು ಬಂದೆ ಇದನ್ನು. ಆಲ್ಮೋಸ್ಟ್ ಒಂದು ಅರ್ಧ ಅಂಶ ಖಾಲಿಯಾಗಿದೆ.
ಇನ್ನೊಂದು ಸ್ವಲ್ಪ ಇದಿಷ್ಟೇ ಮಿಕ್ಕಿರೋದು, ಅದನ್ನು ಖಾಲಿ ಮಾಡಬೇಕು. ಆ್ಯಸ್ ಯೂಶ್ವಲ್ ಕಡಲೆಕಾಯಿ ತೊಗೊಂಡ್ವಿ. ಆ ಕಡಲೆಕಾಯಿ ಪಶ್ಚೆ ಹೋಗಿಂದ ಕಡಲೆಕಾಯಿ ತೊಗೊಳ್ಳದೆ ಬರೋಕ್ಕಾಗತ್ತಾ? ಸೊ ಈ ಸಲ ಲಾಸ್ಟ್ ಟೈಮ್ ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ಅಥವಾ ನಾವೇ ನೋಡಿರಲಿಲ್ಲೋ ನನಗೆ ಐಡಿಯಾ ಇಲ್ಲ. ಸೊ ಈ ಸಲ ಹಸಿ ಕಡಲೆಕಾಯಿ ಬೇರೆ, ಹುರಿದಿರುವಂಥ ಕಡಲೆಕಾಯಿ ಬೇರೆ, ಹೀಗೆ ಸಪ್ರೇಟ್ ಆಗಿತ್ತು. ಸೊ ಹಸಿ ಕಡಲೆಕಾಯಿ ಅಂತಂದರೆ ನೀವು ಅದನ್ನು ಬೇಯಿಸಿಯಾರು ತಿನ್ಕೋಬೋದು ಅಥವಾ ಹುರಿದಾದ್ರೂ ತಿನ್ಕೋಬೋದು. ಹುರಿದಿರೋ ಕಡಲೆಕಾಯಿನ ನೀವು ಏನೂ ಮಾಡೋಕ್ಕೆ ಬರಲ್ಲ, ಬೇಕಾದರೆ ಇನ್ನೊಂದು ಸ್ವಲ್ಪ ಹುರ್ಕೊಂಡು ತಿನ್ಬೋದು ಅಷ್ಟೇ, ಬಿಟ್ಟರೆ ಅದನ್ನು ಹಾಗೇ ತಿನ್ನಬೇಕು. ಸೊ ಆ ರೀತಿಯಾಗಿ ನಮಗೆ ಆಪ್ಷನ್ಸ್ ಇತ್ತು. ರೇಟು ಹಾಗೆ ವೇರಿ ಇತ್ತು. 30 ರೂಪೀಸು, 40 ರೂಪೀಸು, 70 ರೂಪೀಸು, ಹುರಿಲಾರ್ದಕ್ಕೆ 70 ರೂಪೀಸು, 50 ರೂಪೀಸು, ಹೀಗೆಲ್ಲ ತುಂಬ ವೇರಿ ಇತ್ತು. ಸೊ ನಮಗೆ ಎಷ್ಟು ಬೇಕು ಅಷ್ಟು ಕಡಲೆಕಾಯಿನ ನಾವು ತೊಗೊಂಡು ಬಂದ್ವಿ, ಸ್ವಲ್ಪ ತಿಂದೂ ಆಯಿತು. ಸೊ ಹಾಗಾಗಿ ಈ ಸಲದ ಕಡಲೆ ಪರಿಷೆಯ ಶಾಪಿಂಗು ಇಷ್ಟಿತ್ತು ನಂದು. ಸೊ ನೀವು ಹೋಗಿ ಬನ್ನಿ, ಹತ್ತಿರ ಆದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಬೇರೆ ಬೇರೆ ಎಲ್ಲ ಐಟಮ್ಸ್ ಇರ್ತವೆ ಮಕ್ಕಳಿಗೆ, ಪುಟ್ಟ ಆಟ ಸಾಮಾನುಗಳು, ಲೈಕ್ ಕಿಚನಲ್ಲಿ ಯೂಸ್ ಮಾಡುವಂಥ ಸಣ್ಣ ಸಣ್ಣ ಪಾತ್ರೆಗಳು, ಚಮಚಗಳು, ಮಕ್ಕಳಿಗೆ ಆಟ ಆಡ್ತಿರ್ತಾರಲ್ಲ ಆ ರೀತಿಯಾಗಿರುವಂಥ ಸುಮಾರು ಐಟಮ್ಸ್ ಇದ್ದಾವೆ. ಹಾಗೆ ವಾಲ್ ಹ್ಯಾಂಗಿಂಗ್ಸ್ ಅನ್ನೋದಕ್ಕಿಂತ ಡೋರ್ ಹ್ಯಾಂಗಿಂಗ್ಸು ಅದು ಸುಮಾರು ಇದ್ದಾವೆ. ಮತ್ತು ಈ ಥರ ಪಿಂಗಾಣಿ ಐಟಮ್ಸು ಚೆನ್ನಾಗಿದ್ದಾವೆ. ಏನು ಹೇಳ್ತೀರಾ, ಕಡಲೆಪಪ್ಪು, ಮತ್ತು ಸುಮಾರು ಈ ರೀತಿ ಸುಮಾರು ಐಟಮ್ಸ್ಗಳಿದ್ದಾವೆ. ನೀವು ಒಂದ್ಸಲ ಹೋಗಿ ಯಾವುದಕ್ಕೂ ಭೇಟಿ ಕೊಟ್ಟು ಬನ್ನಿ. ನೋಡಿದ್ರಲ್ಲ ನಾನು ತೊಗೊಂಡಿರುವಂಥ ಐಟಮ್ಸ್ಗಳು, ಇವಿಷ್ಟು ನನಗೆ ಬೇಕಾಗಿತ್ತು, ತೊಗೊಂಡೆ. ಹಾಗೆ ಇನ್ನೂ ಈ ರೀತಿ ಬ್ಯಾಗ್ಗಳು ತೋರಿಸಿದ್ನಲ್ಲ, ಈ ರೀತಿ ಬ್ಯಾಗ್ಗಳು ತೊಗೊಂಡಲ್ಲಿ ಸುಮಾರಷ್ಟು ಬೇರೆ ಬೇರೆ ಥರದ ಬ್ಯಾಗ್ಗಳಿತ್ತು. ಲೈಕ್ ಬ್ಯಾಂಗಲ್ ಹಾಕಿಡೋಕ್ಕೆ ಪೌಚು, ಹಾಗೆ ಜ್ಯುವೆಲರ್ಸು, ಏನಾದರೂ ಡೆಲಿಕೇಟ್ ಜ್ಯುವೆಲರ್ಸ್ ಇರುತ್ತೆ ಅದಕ್ಕೆ ಒಂಥರ ಪೌಚು, ಈ ರೀತಿ ಬಾಕ್ಸ್ ಟೈಪ್ ಬಂದು ಅದಕ್ಕೆ ರೌಂಡ್ ಜಿಪ್ ಇರುವಂಥ, ಹೀಗೆ ವೆರೈಟಿಯಾಗಿ ಇದ್ದಾವೆ. ತಿನ್ನೋದಕ್ಕೂ ಇದ್ದಾವೆ, ಪರ್ಚೇಸಿಂಗು ಇದ್ದಾವೆ, ಎಲ್ಲ ಥರನೂ ಇದೆ. ಸೊ ನೀವು ಆದರೆ ಹೋಗಿ ಬನ್ನಿ ಒಂದ್ಸಲ ಕಡಲೆ ಪರಿಷೆಗೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಎಂಜಾಯ್ ಮಾಡಿ ಬರೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹೋಗಿ ಬನ್ನಿ, ಆದರೆ ಟ್ರೈ ಮಾಡಿ. ಆ್ಯಕ್ಚುಲಿ ಇನ್ನು 3 ದಿವಸ, ಸೋಮವಾರ, ಮಂಗಳವಾರ, ಬುಧವಾರ 3 ದಿವಸ ಇರುತ್ತೆ. ಆಮೇಲಿನೂ ಅಂಗಡಿಗಳು ಇರ್ತವೆ ಅಂತ ಹೇಳ್ತಾರೆ, ಬಟ್ ನಾನು ಹೋಗಿಲ್ಲ, ನಂಗೆ ಗೊತ್ತೂ ಇಲ್ಲ. ಯಾರಿಗಾದರೂ ಹಂಗೆ ಗೊತ್ತಿದ್ದರೆ ಕೇಳಿಬಿಟ್ಟು ಹೋಗಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಈ 3 ದಿವಸ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಷ್ಟೇ. ನಾವು ಹೋಗಿದ್ದು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಖಾಲಿ ಇತ್ತು. ಇವತ್ತಿಂದ ಬುಧವಾರ ತನಕ ಸ್ವಲ್ಪ ರಶ್ ಇರುತ್ತೆ. ಆನ್ಲೈನಲ್ಲಿ ಏನೇ ಶಾಪಿಂಗ್ ಮಾಡಿದ್ರು ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈಗ ನಾನು ತೋರಿಸಿದೆ ಈ ಥರದ ಕ್ಲಿಪ್ಪು ಮೀಶೋದಲ್ಲಿ ಬೈ ಮಾಡಿರೋದು ಅಂತ ಹೇಳ್ಕೊಂಡು, ಇದರ ವಿಡಿಯೋ ಮಾಡಿದಾಗಲೂ ಸಹ ನಾನು ಲಿಂಕ್ ಕೊಡೋಕ್ಕಾಗಲ್ಲ, ಕೋಡು, ಅದನ್ನು ಸರ್ಚ್ ಬಾರಲ್ಲಿ ಆ ಕೋಡನ್ನು ಹೊಡೆದ್ರೆ ಅದು ಬರುತ್ತೆ. ಸೊ ಆ ರೀತಿಯಾಗಿ ನಾನು ಕೊಟ್ಟಿದ್ದೆ. ಅದನ್ನು ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಹಾಗೆ ಇದು ವಿಡಿಯೋ ಕೆಳಗೂ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕು ಸಹ ಕೊಟ್ಟಿರ್ತೀನಿ ಅದರದ್ದು. ಯಾರಿಗೆಲ್ಲ ಬೇಕು ಹೋಗಿ ಬೈ ಮಾಡಿ. ಹಾಗೆ ನನ್ನ ರೆಫರೆನ್ಸ್ ಕೋಡ್ ಸಹ ಕೊಟ್ಟಿರ್ತೀನಿ, ಅದರಿಂದ ಬೈ ಮಾಡಿದರೆ ನಿಮಗೆ ಡಿಸ್ಕೌಂಟ್ ಇರುತ್ತೆ. ಸೊ ಹಾಗಾಗಿ ಹೋಗಿ ಬೈ ಮಾಡಿ, ಇಷ್ಟ ಆದರೆ. ಹಾಗೆ ಯಾವುದಕ್ಕೂ ಒಂದ್ಸಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಏನಾದರೂ ಆನ್ಲೈನ್ ಪರ್ಚೇಸ್ ಇದ್ದರೆ, ಈ ರೀತಿಯಾದ ಪರ್ಚೇಸನ್ನು ಲಿಂಕ್ ಕೊಡೋಕ್ಕಾಗಲ್ಲ ನಾನು. ಆನ್ಲೈನ್ ಪರ್ಚೇಸಸ್ ಏನಾದರೂ ಇದ್ದರೆ ಅದ್ರದ್ದು ಲಿಂಕನ್ನು ನಾನು ಅದ್ರ ಕೆಳಗಡೆ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಬೋದು. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಫ್ಯಾಷನ್ ಆ್ಯಂಡ್ ರೆಸಿಪಿ ಕನ್ನಡ ಬ್ಲಾಗ್ ಚಾನಲ್ ಅಂತೇಳಿ ಇರುತ್ತೆ. ಮುಂದ್ಗಡೆ ಸಬ್ಸ್ಕ್ರೈಬ್ ಬಟನ್ ರೆಡ್ ಕಲರಲ್ಲಿ ಇರುತ್ತೆ, ಅದಕ್ಕೆ ಪ್ರೆಸ್ ಮಾಡಿ ಕೂಡಲೇ ಬೆಲ್ ಐಕಾನ್ ಬರುತ್ತೆ. ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಆಲ್ ಅಂತ ಸೆಲೆಕ್ಟ್ ಮಾಡಿದಾಗ ನಿಮಗೆ ನಾನು ಹಾಕೋ ನೋಟಿಫಿಕೇಷನ್ಗಳೆಲ್ಲ ಬರ್ತಾ ಹೋಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಕಮೆಂಟ್ ಮಾಡಿ. ಆದಷ್ಟು ಜನಕ್ಕೆ ಶೇರ್ ಮಾಡಿ, ಏನಾದರೂ ಅವರಿಗೂ ಯೂಸ್ ಆಗ್ಬೋದು ಇದರಿಂದ. ಈ ರೀತಿಯಾಗಿ ಐಟಮ್ಸ್ ಇದ್ದಾವೆ, ಅಥವಾ ಈ ರೀತಿಯಾಗಿ ಇವತ್ತು ಮಾಡಿರೋ ವಿಡಿಯೋ ಹಾಗೆ ಕಡಲೆ ಪರಿಷೆ ನಡೀತಾ ಇದೆ ಅನ್ನೋ ಏನಾದರೂ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ ಸಹ ಅವರಿಗೆ ಸಿಗ್ಬೋದು ಅಂತ ಹೇಳ್ಕೊಂಡು ಅಷ್ಟೇ. ಸೊ
ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಈ ವಿಡಿಯೋದೊಂದಿಗೆ ನಾನು ಹೋಗ್ಬರ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.